ಸೌಮಿಸಿಸ್ ಹಾಯ್ ಎಂಚಲ್ಲರ ಗುಡ್ ಮಾರ್ನಿಂಗ್ ಚಾಂಡೆ ಕೇನುಂಡತೆ ಎಕಡೆ ಪಾತಿರ್ನ ಕೇನುಂದಿರ್ಜಿ ಇತ್ತೆ ಕೇನುಂಡ ಸೌಮಿಸಿಸ್ ದೂರ ಪೋಯರ್ ಪ್ರಸನ್ನಣ್ಣ ಹಾಯ್ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಟೀ ಆಯಿತಾ ನಿಮ್ಮದು ಲೈಕ್ ಕೊಟ್ಟಿದ್ದೀನಿ ಹೌದಾ ಕೇಳಿಸ್ತದ ಮಾತಾಡಿದ್ದು ವೆರಿ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಟೀ ಆಯಿತಾ ಟೀಗೆ ಎಂಥ ಸ್ಪೆಷಲ್ ಇತ್ತು ಇವತ್ತು ಆಯಿತು ನಿಂದು ನಂದು ಕೂಡ ಆಯಿತು ನನಗೆ ಪರೋಟ ಇತ್ತು ಕೇಳಿಸ್ತಿದೆ ಆಗೊಮ್ಮೆ ಲೈವ್ ಮಾಡಿದೆ ನಾನು ಮಾತಾಡ್ತಾ ಇದ್ದೆ ಯಾರಿಗೂ ಕೂಡ ಕೇಳಿಸ್ತೇ ಇರಲಿಲ್ಲ ನಾನು ಕೇಳಿದ್ದು ಕೇಳಿಸ್ತದ ಯಾರ್ದು ಕೂಡ ರಿಪ್ಲೈನೇ ಇಲ್ಲ ಹೌದಾ ಹೌದು 8:30ಗೆ ಲೈವ್ ಮಾಡಿದ್ದೆ ಸೂಪರ್ ಲೈವ್ ಥ್ಯಾಂಕ್ ಯು ಮತ್ತು ವಿಶೇಷ ಮಳೆ ಇದೆ ನಿಮ್ಮ ಕಡೆ ನಾನು ಕೇರಳದಲ್ಲಿದ್ದೇನೆ ಹೌದಾ ತುಂಬ ಮಳೆ ಓ ದೇವರು ಇಲ್ಲಿ ಕೂಡ ಮೋಡ ಆಗ್ತಾ ಬಂತು ಮಳೆ ಬರುವ ಸಂಭವ ಇದೆ ಎಂತ ತಿಂಡಿ ಎಂತ ಇತ್ತು ಪಲಾವ್ ಹೌದಾ ಲೈಕ್ ಕೊಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸೂಪರ್ ಥ್ಯಾಂಕ್ ಯು
ಗೊತ್ತಿದೆ. ಓಕೆ ಓಕೆ. ಹಾಂ, ಪ್ರಸನ್ನ, ಬಾಯ್ ಬಾಯ್, ಥ್ಯಾಂಕ್ ಯು ಸೊ ಮಚ್. ಅಪೂರ್ವ ಸಿಸ್, ಹಾಯ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಯಾವ ಕಾಡಲ್ಲಿದ್ದಿ? ಕಾಡಲ್ಲಿ ನಡ್ಕೊಂಡು ಬಂದು, ಕಾಡಲ್ಲಿ ನಡ್ಕೊಂಡು ಬಂದದ್ದು. ಟೀ ಆಯ್ತಾ ನಿಮ್ಮದು? ಔಟ್ಸೈಡ್ ಇದ್ದೀನಿ. ಹೌದಾ? ಹೇಮಂತ್, ಹಾಯ್ ಹಾಯ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಟಿಫಿನ್ ಆಯಿತಾ? ಟಿಫಿನ್ ಆಯಿತು, ನನಗೆ ಪರೋಟೆ ಇತ್ತು. ಲೈಕ್, ಥ್ಯಾಂಕ್ ಯು. ಅಪೂರ್ವ ಮೇಡಮ್ ಹಾಯ್ ಅಂತ ಹೇಳ್ತಿದ್ದಾರೆ ಹೇಮಂತ್. ಆರಾಮ ಅಂತ ಹೇಳ್ತಿದ್ದಾರೆ ಅಪೂರ್ವ ಸಿಸ್. ಟಿಫಿನ್ ಕುಡಿದ್ರಾ ಹೇಮಂತ್ ಅಂತ ಕೇಳ್ತಿದ್ದಾರೆ ಅಪೂರ್ವ ಸಿಸ್.
ಅಪೂರ್ವ ಮ್ಯಾಮ್ ಅಂತ ಚಾಕ್ಲೇಟ್ ಕೊಡ್ತಿದ್ದಾರೆ. ಅಪೂರ್ವ ಸಿಸ್ ಭಾರಿ ಅಪರೂಪ ಆಗಿ ಹೋಗಿದ್ದೀರಾ, ಎಲ್ಲಿಗೆ ಹೋಗಿದ್ದೀರಾ ನೀವು, ಸುದ್ದಿಲ್ಲ. ಥ್ಯಾಂಕ್ ಯು ಹೇಮಂತ್ ಅಂತ ಹೇಳ್ತಿದ್ದಾರೆ ಅಪೂರ್ವ ಸಿಸ್. ಅಪೂರ್ವ ಮೇಡಮ್ ನಾವು ಚೆನ್ನಾಗಿದ್ದೇವೆ, ಟಿಫಿನ್ ಆಯ್ತು ಅಂತ ಹೇಳ್ತಿದ್ದಾರೆ ಹೇಮಂತ್. ಅಶೋಕ್ ಬ್ರದರ್ ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಚಾಂಡೆ ಅಪೂರ್ವ ಮೇಡಮ್ ನಮ್ಮ ಲೈವ್ ಸಂಜೆ 9ಕ್ಕೆ ಇರುತ್ತೆ ಬನ್ನಿ ಅಂತ ಹೇಳ್ತಿದ್ದಾರೆ ಹೇಮಂತ್. ಚಾಂಡು ಈರ್ನಾಡ ಎನ್ನಲಾಂಡಿ ಎಂಕ್ ಪರೋಟ ಎತ್ತಂడి ಇರೇದಾದ ತಿಂಡಿ. ಅಪ್ಪ ಓ ಅಪ್ಪ ಇತ್ತಲ್ಲ ಮೇಡಮ್ ಟಿಫಿನ್ ಅಂತ ಕೇಳ್ತಿದ್ದಾರೆ. ಯಾರೇ ನನಗೆ ಪರೋಟ ಇತ್ತು. ಪರೋಟ ಗೊತ್ತಲ್ಲ, ಅಂದಿ ಬರ್ಸೊಂಡೆ ನಂಜಿ ಎಕಡೋರ ಲೈವ್ ಮಲ್ತೆಯ ಶುಕ್ರದಾರ ಯಾನು ಪಾತೇರ್ ನಾವೇ ಯಾನ್ ದೊಂಡೆದು ಒಂದಿತ್ತೆ ಏರೆಗ್ಲಕ್ಕೆ ಏನೊಂದಿತ್ತೀಚಿ ವಾಕಿಂಗ್ ಇಜ್ಜಿನಿ ವಾಕಿಂಗ್ ಒಂದೇ ಬತ್ತು ನಿತ್ತೆ ಬತ್ತದ ಫುಲ್ಲಿನೇ ಆತೆ ಎಕಡ್ ಪುರ ತೋಡು ಪುರ ತೋಜ ಒಂದಿತ್ತೆ ಏರ್ಲೆತ್ತಿಚೇರು. ಗೊತ್ತು ಅಂತ ಹೇಳ್ತಿದ್ದಾರೆ ಹೇಮಂತ್ ಅವರು. ಗೊತ್ತಲ್ಲ ಪರೋಟ. ನಮ್ಮದು ಟಿಫನ್ ಆಯಿತು ಪಡ್ಡು ಇತ್ತಾ, ಓಕೆ ಓಕೆ ಅಂದೆ ಅಂದಿ ತೋಡು ಪೂರ ತೋಜಾಯ ಐಟು ಮೀನು ಇತ್ತಂಡು ಬೊಕ್ಕ ಅವು ಒಂಜಿ ಉಂಡತೆ ಎಂಚಿನ ಕುಡೊಂಜಿ ಅವು ಎಲೆಯಲ್ಲಿ ಅವು ಬರ್ಪುಂಡತೆ ಅವದಾದೆ ಕಿನ್ನಿಪ್ಪುಂಡತೆ ಐಕ ದಾದ ಬಂತು ಸುಕ್ಕರ್. ರಮೇಶ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ, ಗುಡ್ ಮಾರ್ನಿಂಗ್. ಚಾಕ್ಲೇಟ್ ಕೊಡ್ತಿದ್ದಾರೆ ಹೇಮಂತ್ ಅವರು, ಥ್ಯಾಂಕ್ ಯು. ಸುಕ್ಕರ್ ಅಂದರೆ ಲೈಕ್ ಡನ್, ಥ್ಯಾಂಕ್ ಯು. ಇದು ಎಂತ ಸುಕ್ಕರ್ ಸುಕ್ಕನಾ ಕೋಳಿ ಸುಕ್ಕನ. ನಾನು ಚೆನ್ನಾಗಿದ್ದೇನೆ, ನೀವು ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೇನೆ. ಹೌದು, ನಾನು ತುಂಬ ಚೆನ್ನಾಗಿದ್ದೇನೆ. ಬಾಯ್ ಅಂತ ಹೇಳ್ತಿದ್ದಾರೆ ಹೇಮಂತ್ ಅವರು. ಬಾಯ್ ಬಾಯ್ ಹೇಮಂತ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಹೋಗಿ ಸಪೋರ್ಟ್ ಮಾಡಿದ್ದೀರಾ. ಕಾಫಿ ಟಿಫನ್ ಆಯಿತಾ? ಆಯಿತು, ನನಗೆ ಪರೋಟ ಇತ್ತು. ನಿಮಗೇನಿತ್ತು? ಕೃಷ್ಣಣ್ಣ ಹಾಯ್ ಹಾಯ್. ಎಂಚಲ್ಲರ್ ಚಾಂಡಿ ಸುಕ್ಕರ ಈ ಸುಕ್ಕರಿಂದ ಸೂಪರ. ಓಕೆ ಓಕೆ. ಇದು ಎಂತ ಸುಕ್ಕ? ಕೋಳಿ ಸುಕ್ಕನ. ಚಹಾ ಕುಡಿದ್ರ ಕುಂಟಿ? ಚಹಾ ಆಯಿತು ಕೃಷ್ಣಣ್ಣ. ಪರೋಟ ತಿಂದೆ, ಪರೋಟ ಸೂಪರ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ನನಗೆ ಅದು ಗೊತ್ತೇ ಆಗಲಿಲ್ಲ, ನಾನು ಅದು ಸುಕ್ಕ ಅಂತ ಅಂದ್ಕೊಂಡಿದ್ದೆ. ಅಶೋಕ್ ಬ್ರದರ್ ಇಲ್ಲಾರೆ ಎರೆ ಮೀನು ಬೋಡ ಮೀನು ಸೂಪರ್, ಥ್ಯಾಂಕ್ ಯು. ಮಳೆ ಉಂಟ ಕಪ್ಪರಂಟಿ? ಮಳೆ ಇಲ್ಲ ಕೃಷ್ಣಣ್ಣ, ಅದೇ ಹೇಳಿದ್ದು ಎಂತ ಅದು ಸಣ್ಣದೊಂದು ಇರುತ್ತಲ್ಲ ಮೀನಿನಾಗೆ, ಅದೆಂತ ಸೂಪರ್, ಥ್ಯಾಂಕ್ ಯು. ಸೂಪರ್ ಸಪೋರ್ಟಿಂಗ್, ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಎಲ್ಲಿಗೆ ಹೋದ್ರಿ? ಇದ್ದೀರಾ?
ಲೈಕ್ ಡನ್ ಗೋಂಕೂರು ಕಪ್ ಗೋಂಕೂರು కప్ కత్తి అవన్నీ ఉండదు ఎంచినాయి అవు ఎంచిన ಕಪ್ಪೆದ ಕಿನ್ನಿಗೆ ಅದ మీరు ಮಹೇಶ್ ಅಣ್ಣ ಕನ್ಪೆಡ್ತದೆ ಕಪ್ಪೆದ ಕಿನ್ನಿಂದು ಗೊತ್ತುಂಡತಿರು ಅವೇ ತಾನು ವೀಡಿಯೋ ಮಲ್ದೆ ಬೊಕ್ಕ ಅವಿನ ಪಾಡ್ವೆ ಅವಿ తెలిపోరా ಕಪ್ಪೆದ ಕಿನ್ಯ ನಾಗವಲ್ಲಿ ರಾರ ಅಂತ ಹೇಳ್ತಿದ್ದಾರೆ. ನಾಗವಲ್ಲಿ ನೀವು ನಿಮ್ಮ ಅಜ್ಜ ಆಟದ ವೇಷ ಪಡೆದು ಬತ್ತದು ತಿತ್ತಿರ್ಲಿ ನಾಗವಲ್ಲಿಗೆ ಅವಂಚೆನೆ ವೇಷ ಪಡೆದು ಬತ್ತಬೇಕು. ಹಾಂ ಅಲ್ಲ ಥ್ಯಾಂಕ್ ಯು ಆವಿ ಅವು ರೆಡಿ ಮಾಡ್ಕೊಡ್ತೀನಿ. ನಿದ್ರೆ ಇಜ್ಜಿ ಬನ್ನಾಗ 2 ಗಂಟೆ ಇಲ್ಲ ಗಂದೆ ನಾನಂತೆ ಲೇಟ್ ಬೈದೋಡು. ಸತೀಶ್ ಅಣ್ಣ ಹಾಯ್ ಹಾಯ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇರೇಗ ದಾನಿ ಹಾಯ್ ಹಾಯ್ ಯಾನ್ ಪಂತೆನಾ ಲೇಟ್ ಬರಲೆಂದು. ಸೆವೆನ್ ಲೈಕ್ ಡನ್ ಥ್ಯಾಂಕ್ ಯು. ಕಾಫಿ ಆಯ್ತಾ ಸತೀಶ್ ಅಣ್ಣ? ಥ್ಯಾಂಕ್ ಯು ಸತೀಶ್ ಅಣ್ಣ. ಓಡಬೋಯರು ಕೃಷ್ಣಣ್ಣ ಬಲ್ತೇರಾ ಸೌಮ್ಯ ಸಿಸ್ ಇರಣ್ಯ ಕಡೊಂದು ಜೇತಿರ್ಲು ಎತ್ತೆ ಮರ ಓಡಬೋತಾರೆ ಬೋರ್ಡ ಕಪ್ಪೆರ್ನ ಅಜ್ಜಿ 1 ನಿಮಿಷ ಅಂತ
ಸೌಮ್ಯ ಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ ಕೃಷ್ಣ ಅಣ್ಣ. ಹಲೋ ಅಣ್ಣ ಅಂತ ಸೌಮ್ಯ ಸಿಸ್. ಚಾಂಡೆ ದಾದ ತಿಂಡಿ ಸಿಸ್ಕೇನಂದ್ರಲ್ಲಿರು. ಹಾಯ್ ಸೌಮ್ಯ ತಂಗಿ ಅಂತ ಸತೀಶ್ ಅಣ್ಣ. ದೋಸೆ ಅಣ್ಣ ಅಂತ ಹೇಳ್ತಿದ್ದಾರೆ ಸೌಮ್ಯ ಸಿಸ್. ನನಗೆ ದೋಸೆ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ. ಬನ್ನಿ ಫ್ರೆಂಡ್ಸ್ ಕಮೆಂಟ್ ಹಾಕಿ. ಹೌದಾ ಅಂತ ಕೇಳ್ತಿದ್ದಾರೆ ಸೌಮ್ಯ ಸಿಸ್. ಈ ಸೌಮ್ಯ ಸಿಸ್ನೆ ಕಡ್ಲೆ ಎತ್ತನು ಅರ್ನ ಕೆಬಿಕ್ಕೆ ಏನಾಯ್ತು ನಿನ್ಗೆ ಗೊತ್ತಾಪುಚ್ಚಿ. ಎತ್ತಲೆತ್ತ ದೂರ ಬೈ ನೀರೇ ಕಡೆ. ಕುಂಟಿ ಪರೋಟ ಒಲ್ಪ ತಿನ್ನಿ ಇಲ್ಲಡಿ ಇಲ್ಲಾಡಿ ತಿನ್ನಿ ಬೊಕ ಓಲ್ ತಿನ್ರಾಗುಂಡ ಇಲ್ಲ ಮಂಡೆ ಬಾಯ್ಡ್ ತಿನ್ನಿ ಅವ ಬಾಯ್ಡ್ ತಿಂದೆ. ಏರ್ ಮಲ್ತಿನ ಅತ್ತಿಯೇ ಕನದನು ಒಂಜಿ ಕೇಂಜ ಅಂದು ಬಚಾವ್ ಅಂಚನ ಗೊತ್ತಾಂಡಿ ಇರ್ನ ಕೆಬಿಕ್ ಪೆರ್ಮರಿ ನೋಡ್ತೀನಿ. ಅತ್ತೆ ಕೃಷ್ಣಣ್ಣ ಕೆಬಿಕ್ ಪೆರ್ಮರಿ ನೋಡ್ತೀನಿ. ಕೇನುಂಡು ಬೊಕ್ಕ ತಗೊಂಡು ಅಕ್ಕ ಏರಿ ಏಪರ್ ಲೈವ್ ಮಲ್ಪರ್ ಪಂದು ಎಂಚ ಗೊತ್ತಾಪುನಿ ಇಜ್ಜಿ ಯಾನೈತೆ ಫ್ರೀ ಉಂಡತ ಅಂಚ ಮಲ್ತನ ಇಜ್ಜಿನ 3 ಗಂಟೆಗೆ ಮಲ್ಪುನಿ ಕಾಂಡ ಫ್ರೀ ಇತ್ತಡೆ ಮಲ್ಪ ಇರೆಗೆ ಇತ್ತತ್ತು ಯಾಕಡೆ ಸ್ಟಾರ್ಟಿಂಗ್ ಬತ್ತರ್ತದೆ ಅದಾಗ ಇರಲ್ಲ ಎತ್ತೇರೆ ಇರ್ಬಕ್ಕ ಓಲ್ 40 ಹಿಂಗೆ ಗೊತ್ತುಜ್ಜಿ. ಒಟ್ಟಾರೆ ಲೈವ್ ಅನ್ಕೊಂಡ್ಕುಂಟಿ ಬಾಸು ಇಜ್ಜುಕುಂಟಿಗೆ ಬಾಸೆ ಉಂಡು ಯಾನ್ 3 ಗಂಟೆಗೆ ಲೈವ್ ಅನ್ಕೊಂಡು ಅಂಡ ಫ್ರೀ ಉಂಡತ ನಿಕಲ್ ಒಂಚೂರು ಪಾತೆರ್ಗೆ ನಾನು ಕೋಡೆ ಲೈವ್ ಮಲ್ತಿಚ್ಚಪ್ಪ ನಾನು ನೆರವಚ್ಚಿನಿಗೆ என்ன ಪ್ರಾಬ್ಲಮ್ ನಿಕ್ಲಿಗೆ ಅರ್ಥ ಆಗಲ್ಲ. ಯವ್ವೋ ಯಾವ ಅಯ್ಯೋ ದೇವರೇ. ನಂಜು ಎಡಿಟ್ಸ್ ಹಾಯ್ ಕಣ್ರಿ, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಟಿಫಿನ್ ಆಯಿತಾ? ನಾನು ಚೆನ್ನಾಗಿದ್ದೇನೆ. ವೆರಿ ಗುಡ್ ಮಾರ್ನಿಂಗ್. ನಿಮ್ಮದು ಟಿಫಿನ್ ಆಯಿತಾ?
ಏನು ಟಿಫಿನ್ಗೆ ತಿಂಡಿ ಇತ್ತು? ಲೈಕ್ ಕೊಟ್ಟಿಲ್ಲ ಅಂದರೆ ನೀವು ಬೈತೀರಲ್ಲ ಈಗ. ಎಂತ ಲೈವ್ ಇಷ್ಟ ಆದರೆ ಲೈಕ್ ಕೊಡಿ. ఈరు 3 గంటకి పనిపరాండ ఈరన్న 3 గంటల ఇవి చిప్పుళ్ళతే సౌమ్యసిಸ್ ఈరు ಎಂಚಿನ ಇಪ್ಪುಂಡು ಈರು ಓಲ್ದಾರ್ ಬಂದ್ಲೆ ಕೇರಳ ಮೆರಡ ಕೃಷ್ಣಣ್ಣರ ಕೇರಳ ಆಯಿತು. ಟಿಫನ್ ಮಂಡಕ್ಕಿ. ನಿಮ್ದೇನು ಟಿಫನ್? ನನಗೆ ಪರೋಟ ಇತ್ತು. ನಂಜು ಬ್ರದರ್. ಇಲ್ಲ, ನಾನು ಲೈಕ್ ಕೊಡಲ್ಲ. ಹೌದಾ? ಓಕೆ. ಅಲ್ಲಿ 8 ಲೈಕ್ ಆಯಿತು. ಮತ್ತೆ ಎಂತ ಹೇಳಬೇಕು? ಮಳೆ ಇದೆಯಾ? ಬೆಳೆ ಉಂಟಾ? ಯಾನ್ ಇಲ್ಲಲ್ಲ ಅಂದೆ. ಮಳೆನಾ? ಇಲ್ಲ. ಹೌದಾ? ಬಿಸಿಲುಂಟಲ್ಲ. ಇಲ್ಲಿ ಮೋಡ ಉಂಟು. ಎಲ್ಲ ಓಡಿದ್ರ? ಇಲ್ಲಿನೂ ಮೋಡ ಇದೆ. ಹೌದಾ? ಮಳೆ ಬರುತ್ತೆ ಹಾಗಾದ್ರೆ. ಶ್ರೀ ಹ್ಮ್. ನಾನು ಹೇಳಿದ ಮೇಲೆ ಮಳೆ ಬರಲೇಬೇಕು ಅಂತ ಹೇಳ್ತಿದ್ದಾರೆ. ಇದ್ದೀರಾ ಜನರೇ? ಮಾತಾಡಿ. ನಾನು ಇವಾಗ ಓಡ್ತೀನಿ. ಎಲ್ಲಿಗೆ ಓಡ್ತೀರಾ? ಹಗ್ಗ ಹಾಕಿ ಕಟ್ಲಿಕ್ಕೆ ಉಂಟು, ದನ ಕಟ್ಟಿದಾಗೆ.
ನಾನು ಇಲ್ಲ ಜನರೇ ಅಂತ ಹೇಳ್ತಿದ್ದಾರೆ. ಹೌದಾ? ನನಗೆ ಹಗ್ಗ ಹಾಕಿ ಕಟ್ಟುತ್ತೀರಾ? ಅದೇಗೆ ಕಟ್ಟುತ್ತೀರಾ? ಹೌದು, ನಮ್ಮೂರು ನಿಮಗೆ ನೆನಪಿದೆನಾ? ಆ, ಇದು ಹರಿಹರ ಇದು ಅಲ್ವಾ? ನಮ್ಮೂರಿಗೆ ಬಂದು ಹೇಗೆ ಕಟ್ತೀರಾ? ನಮ್ಮೂರು ನೆನಪಿಲ್ಲ ನಿಮಗೆ ಅನಿಸುತ್ತೆ. ನೆನಪಿದೆ. ನೀವು ಜಂಪ ಇಲ್ಲ ಇದ್ದೇನೆ. ಹರಿಹರ ಅಲ್ಲ ನಿಮ್ಮದು. ಅಕ್ಕ ಅಂತ ಹೇಳ್ತಿದ್ದಾರೆ ಸೌಮ್ಯ ಸಿಸ್. ಓಹೋ, ನೆನಪಿದೆ. ಸೂಪರ್ ಬಿಡಿ. ಹೌದು, ನಾನು ಸೂಪರ್ ಅಲ್ವಾ? ಅದನ್ನು ಎಷ್ಟು ಜಪ ಮಾಡಿದ್ದೇನೆ ಗೊತ್ತಾ? ಬರ್ಸ ಉಂಡೆ, ಆ ಬರ್ಸ ಇಜ್ಜಿ, ಬರ್ಸ ಬರು ಬೊಕ್ಕ ಬರು ಯಾನೊಂಜಿ ಕೇಂಡೆ ಇರು ಪಂಡರ ಇರು ಅವು ಒಂಜಿ ಮೀನ್ದ ಲೆಕ್ಕ ಕುಡೊಂಜಿ ಉಂಡತೆ ಅವು ದಾದ ಕೇಂಡೆ ಪಂಡರ ಇಜ್ಜತ್. ತರು ಮೀನ ಇರ್ರ ಮಂಡೆ ಇರು ತರು ಮೀನಿಗೆ ಅವು ಅತ್ತಿ ಮೀನು ಎತ್ತವು ಅವು ಬೇತೆ. ಹೌದಾ? ಥ್ಯಾಂಕ್ ಯು ನೆನಪಿಟ್ಕೊಂಡದ್ದಕ್ಕೆ. ಹೌದಾ, ವೆಲ್ಕಮ್. ಕಪ್ಪೆದ ಕಿನ್ನಿಯ ಅವೇ ಅದಿಪ್ಪುಡು. ಕಪ್ಪೆದ ಕಿನ್ನಿ ಎಲ್ಯ ಆ ಬೀಲ ಉಂಡುತ್ತೆ ಲೈಕ್ ಮಧ್ಯ ಒಂದು ಒಂಥರ ಡುಮ್ಮದ ಉಂಟು. ಲೈಕ್ ಡನ್. ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ಲೈಕ್ ಡನ್ ಅಂತ ಜಸ್ಟ್ ಬ್ರದರ್. ಇದೆಂತ 2 ಲೈಕ್ ಬಂತ? ಇಲ್ಲಿ ಈಗ ಒಂದೇ ಬಂದದ್ದು ಲೈಕ್. ಸೂಪರ್, ಥ್ಯಾಂಕ್ ಯು. ಡುಮ್ಮಿಲ ಕಾಪುಜ್ಜ ಆಯ್ತಾ? ಬಂಜಿ ತೋರೊಂಡಿ ಅವು ಬೀಲ ಮಾತ್ರ ಸಪುರ, ಮಧ್ಯ ಚೂರು ತೋರವು ಇರಲಕ್ಕ. ಎಂಟು ಲೈಕ್ ಇತ್ತು, 10 ಲೈಕ್ ಆಯಿತು. 10 ಆಯ್ತಾ? ನನಗೆ 9 ಕಾಣಿಸ್ತಿತ್ತು. ಅದು ಒಂದು ನಿಮ್ಮಲ್ಲೇ ಇರಬೇಕು. ಕಪ್ಪೆಗೂ ವೀಲ ಉಂಟು. ಅವು ಕಿನ್ನಿ ಎಪ್ಪುಂಡತೆ ಕಿನ್ನಿ ಇಪ್ಪುನಾಗ ಬೀಲವಲ್ಲ ಇತ್ತುಂಡ ಜಸ್ಟ್ ಎಂಕಿತ ಪೆಟ್ಟು ಆಡುವಾರ ಅಂತ. ಬಲ್ಫುಗು ಗಟ್ಟಿ ಪರೋಟ ತಿಂದಿಪ್ಪುಡು ಇರ ಮಂಡ್ಯರ್ನ. ಓಕೆ ಓಕೆ, ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ನಂಜು ಅವರೇ. ಬ್ಯುಸಿ ಇದ್ದೀರಾ? ವರ್ಕ್ ಇದೆಯಾ? ಈ ರೆಂಕೆ ಬಂದು ನಾನು ಕಪ್ಪೆದ ಬಗ್ಗೆ ಮಾತಾಡೋದು. ಈ ರೆಂಕ್ ಬಂದಿಲ್ಲ ಇರೇನು ದೂರ ಇರೇನು. ಕಪ್ಪೆದ ಕಪ್ಪೆನೆ ಬಂಡಿನಿ ಅಂದ. ಕಪ್ಪೆ ಪರೋಟ ಹೊಲ್ತು ತಿನ್ಪು ನೀರು ನಜ್ಜ ಅಲ್ತು. ನಾ 111 ಲೈಕ್ ಇರ ಮಂಡ್ಯರ್ನ. ಯಾರಿದ್ದು 111 ಲೈಕ್ ಅಂತ ಹೇಳ್ತಿದ್ದಾರೆ? ಯಾನ್ ಜಸ್ಟ್ ಬ್ರದರಿಂದ ಎನ್ನಿನಿ. ಪ್ರವೀಣ್ ರಾಜ್ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? 111 ಲೈಕ್ ಕೊಟ್ರಾ? ಥ್ಯಾಂಕ್ ಯು. ಎಂಕಲ್ ನಲ್ಪ ಮೀನಿಗೆ ಕೂಲಿ ಉಂಟು ಅಂತೆ. ಅಂಜಂಡ ಇರೇ ಕೂಲಿ ಇಜ್ಜ ಅಂದತೆ. ಈರು ಬೈಯಾಗ ಪೋನಾಗ ತೂಲೆ ಸಪುರ. ಸಾರಿ, 11 ಲೈಕ್. ಥ್ಯಾಂಕ್ ಯು. ರಸಿಕರ ರಾಜ ಈಶ್ವರ್ ಬ್ರೋಗೆ ಜೈ ಅಂತ ಹೇಳ್ತಿದ್ದಾರೆ ಪ್ರವೀಣ್ ಅವರು.
ಜೈ ಹೇಳಿದ್ದಲ್ಲ. ಬಚಾವ್ ಇಲ್ದಿದ್ರೆ ಈಗ 2 ಕೊಡ್ತಾ ಇದ್ರು ಅವರು. ಚೆನ್ನಮ್ಮ ಅವರೇ ಹಾಯ್. ಲೈಕ್ ಕೊಡಿ. ಯಾರು ಕೊಡ್ತಾ ಇದ್ರು? ಇವರೇ ಜಸ್ಟ್ ಬ್ರದರ್ ಇದ್ದಾರಲ್ಲ ಅವರು. ಕನಸಿನ ರಾಜ ಪ್ರವೀಣ್ ಬ್ರದರ್ಗೆ ಜೈ ಅಂತ ಹೇಳ್ತಿದ್ದಾರೆ. ಅಕ್ಕ ಪಂದ್ ಲೆಪ್ಪುನ ದಾದನ ಮನಸ್ಸಿಗೆ ಒಂಥರ ಮಸ್ತ್ ಖುಷಿ ಆಪುಣಿಂಕ್ ಇರೇನ ಲೈವ್ ಶುರು ಅಂಡ ಎಂಕೆ ಎನ್ನ ಫ್ಯಾಮಿಲಿ ದಕ್ಲೆನ ಒಟ್ಟಿಗೆ ಪಾತಿಡ್ದು ಇಪ್ಪುನ ಅತ್ತು ಖುಷಿ ಆಪುಂಡು ಅಂದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ತಂಗಿ ರಾಜ್ಕುಮಾರ್ ಅಣ್ಣ ಹಾಯ್. ಎಂಚೊಲ್ಲರು ಗುಡ್ ಮಾರ್ನಿಂಗ್. ಚಾಂಡೆ ದಾದೆ ತಿಂಡಿ ಇತ್ತೇನೆ. ಈರ್ನ ಚಾನಲ್ ಶುರು ಮಲ್ತದ್ದು ಏತ್ ಟೈಮ್ ಮಾಡಿ 2024 ಸ್ಟಾರ್ಟ್ ಮಾಡಿದ್ರೆ ಯಾನು ಚಾನಲ್ ವರ್ಕ್ ಮಲ್ದನ್ನು ಲೇಟ್ ಆಂಡಿ ಯಾನು ದುಂಬುದಾಲ ವೀಡಿಯೋಸ್ ಪ್ರಪಾಡಂದಿತ್ತಿಚ್ಚಿ ಇಂಚಪ್ಪಗೂ ಪಾಠ ಬರ್ತೀನಿ. ರಾಜ್ಕುಮಾರ್ ಬ್ರದರ್ ಹಾಯ್ ಅಂತ ಜಸ್ಟ್ ಬ್ರದರ್. ನಮಗೆ ಅವರೇನು ಕೊಡಲ್ಲ, ನಾವು ಅವ್ರು ತುಂಬ ದೋಸ್ತ. ಹೌದಾ ಬಚ್ಗೈ 807 ಸಬ್ಬು ಅಯ್ಯ ಅಂದಿ ಅಶೋಕ್ ಬ್ರದರ್. ನಮಸ್ತೆ ಈಶ್ವರ್ ಬ್ರದರ್ ಅಂತ ರಾಜ್ಕುಮಾರ್ ಅಣ್ಣ. ಅವು ಹೆಂಗೆ ಕೆಲವು ಜನ ಹೆಲ್ಪ್ ಮಾಡಿದೆರು. ಏನು ಚಾನಲ್ ಮಲ್ಪನ ಇಟ್ಟಿಜ್ಜಿ ಅಣ್ಣ ಕೆಲವು ಜನ ಪಂಡೇರು ಸ್ಟಾರ್ಟ್ ಮಲ್ಪು ಬಂದು ಅಂಚಾನ ಸ್ಟಾರ್ಟ್ ಮಾಡ್ತಾರೆ. ನಾವು ಚಡ್ಡಿ ದೋಸ್ತು. ಹೌದಾ ಜಸ್ಟ್ ಬ್ರದರ್, ಒಳ್ಳೇದಾಯ್ತು, ಖುಷಿ ಆಯಿತು. ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ಲ, ನಿಮ್ಮ ಫ್ರೆಂಡ್ಶಿಪ್ ಹೀಗೇ ಯಾವತ್ತಿರಲಿ ಜಸ್ಟ್ ಬ್ರದರ್ ಮತ್ತು ಪ್ರವೀಣ್ ಅವ್ರದ್ದು. ಚಾಂಡ್ ಈರು ಪಲಾವ್ ತಿಂದರೆ ಇಜ್ಜಿ ಯಾನ್ ಪರೋಟ ತಿಂದೆ. ಹುಡುಗಿಯರ ಪಾಲಿನ ಡ್ರೀಮ್ ಬಾಯ್ ಈಶ್ವರ್ ಬ್ರೋಗೆ ಒಳ್ಳೆಯದಾಗಲಿ, ಶುಭವಾಗಲಿ, ಇನ್ನೊಂದೆರಡು ಮದುವೆ ಆಗಲಿ ಅಂದೆ. ಗುಡ್ ಎಡ್ಡೆ ಅವಾರ್ಡ್ ಬನ್ನೊಂದುಲ್ಲೇರ ಅಶೋಕ್ ಬ್ರದರ್. ಥ್ಯಾಂಕ್ ಯು. ನಿಖಲಪುರ ಆಶೀರ್ವಾದಡು, ನಿಖಲಪುರ ಸಪೋರ್ಟುಡು. ಫ್ರೆಂಡ್ಶಿಪ್ ಡೇ ಇವತ್ತಲ್ಲ, ಆಗಸ್ಟ್ 7ಕ್ಕೆ. ಆದರೆ ಇವತ್ತು ಇತ್ತಲ್ಲ, ನನಗೆ ಒಂದು ಪೋಸ್ಟ್ ಸಿಕ್ಕಿತ್ತು, ಅಂತಾರಾಷ್ಟ್ರೀಯ ಫ್ರೆಂಡ್ಶಿಪ್ ಡೇ. ಅದು 2 ಸರಿ ಬರುತ್ತಾ ಅಂತ ಹಾಗಾದರೆ ಫ್ರೆಂಡ್ಶಿಪ್ ಡೇ. ಅದಕ್ಕೆ ಕೂಡ ಪುರ್ಸುತ್ತುಂಟ ಅಂತ ಅಲ್ವಾ? ಸೌಮ್ಯಸಿ ಸುಳ್ಳಾರ ಇರೇಗ ದಾದ ತಿಂಡಿತ್ತಂಡು. ಚೂರು ಲೇಟ್ ಆಂಡ್ ಪೋಸ್ಟ್ ತಿಕ್ಕಿನಾಗ ಸಿಸ್. ಓ ಅಂದೆ ಲೇಟ್ ಆಂಡ ಒಂಚೂರು ಬೇಗನೆ ಒಯ್ದು ದಾಯ ಲೇಟ್ ಬರ್. ಒಂದು ಮದುವೆ ಆಗಿದೆ, 2 ಮಕ್ಕಳಿವೆ ಬ್ರದರ್, ಸಾಕು ಅಂತ ಹೇಳ್ತಿದ್ದಾರೆ ಜಸ್ಟ್. ಇನ್ನೊಂದೆರಡು ಮದುವೆ ಆದರೆ ಅವರು ಓಡಿಸ್ತಾರೆ ಅಲ್ವಾ ಜಸ್ಟ್ ಬ್ರದರ್? ಎಲ್ಲಿ ಹೋದ್ರಿ ಮಾತಾಡಿ? ನಾಪತ್ತಾ ಇದ್ರ ಇದ್ದೀರ? ಕಮೆಂಟ್ ಎಲ್ಲಿಗೆ ಹೋಯ್ತು?
ಡೈಲಿ ಬಲ್ಪ್ಗೆ ಲೈವ್ ಇಜ್ಜಿ ಅಶೋಕ್ ಬ್ರದರ್ ಮೂಜಿ ಗಂಟೆಗುಂಟು ಯಾನ್ ಬಲ್ಪು ಫ್ರೀ ಇತ್ತಂಡ ಮಾತ್ರ ಆ ಮೂಜಿ ಗಂಟೆಗೆ ಏಪಲ್ ಉಂಟು ಅವು ತಪ್ಪ ಹುಚ್ಚ ಮೂಜಿ ಗಂಟೆಗೆ ಸಂಡೇ ಒಂಜಿ ಮಿಸ್ ಆಪುಂಡು ಕೆಲವು ಸರಿ ದಯಪಂಡ ಸಂಡೇ ವರ್ಕ್ ಇಪ್ಪುಂಡು ಇಲ್ಲಾಡು ಬೊಕ್ಕ ಇಲ್ಲಾಡು ಉಂಡತ್ತೆ ಅಣ್ಣನ ಜೋಕುನು ಪೂರ ಚರಪಟಿಪ್ಪು ಅಂಚ ಒಂಚೂರು ಕಷ್ಟ ಆಪುಂಡು ಪಾತೆರ ಒಂದು ಇತ್ತೆರಡ ಅಲ್ಪ ಲೈವ್ ಅನ್ಪರ ಅಪ್ಪುಚತೆ ಅಕ್ಲಿಗೆ ಎನ್ನೆ ಕ್ವಶನ್ ಪೂರ ಆನ್ಸರ್ ಮಾಡ್ಬೋದು. ಮೂಜಿ ಗಂಟೆ ಹಿಡ್ದು ಏತ್ ಪೊರ್ತು ಮುಟ್ಟ ಇಪ್ಪನ ಐನರೆ ಮುಟ್ಟ ಇಪ್ಪ ಮೂಜಿ ಗಂಟೆ ಹಿಡ್ದು ಐನರೆ ಮುಟ್ಟ ಫ್ರೀ ಇತ್ತಂಡ ಬರಲಿ ಕೆಲಸ ಇತ್ತಂಡ ತೊಂದರೆ ಇತ್ತು ಫ್ರೀ ಇತ್ತನಾಗಲು ಜಾಯ್ನ್ ಆಗೋದು. ಓಕೆ ಅಂಚೆ ನಾನು ಲೈವ್ ಎಂಡ್ ಮಾಡ್ಪೆ ಮೂಜಿ ಗಂಟೆ ತಿಕ್ಕುವೆ ಮಾತಿರಲ್ಲ. ಥ್ಯಾಂಕ್ ಯು ಇದು ಕೊಟ್ಟು ಸಪೋರ್ಟ್ ಮಾಡ್ತಾರೆ. ಮೂಜಿ ಗಂಟೆದ ಲೈವ್ ನಿಗ್ಲು ಒಟ್ಟಿಗೆ ಪಾತಿರುವೆ. ಓಕೆನಾ, ಬಾಯ್ ಬಾಯ್.